എല്ലാവരും ഉൾക്കൊണ്ടാണ് ഇതില് സമാജ പരിവർത്തനത്തിന് നമ്മളിപ്പോ സംഘ സ്വയം സേവകനായി തന്നെ പറയുന്നുണ്ട് ഇത് ഗതിവിധി പ്രവർത്തനം. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳು. ಇದರಲ್ಲಿ ಮೊದಲ 1925ರಲ್ಲಿ ಸಂಘ ಪ್ರಾರಂಭ ಆಯಿತು. ಗ್ರಾಮ ವಿಕಾಸ ಸಮಿತಿ ಮುಗು ಹಾಗೂ ಶ್ರೀಕೃಷ್ಣ ಬಾಲಗೋಕುಲ ಅರಿಯಪಾಡಿ ಮಾಡ ಹಾಗೂ ಗೆಳೆಯರ ಬಳಗ ಮಾಡ ಇದರ ಜಂಟಿ ಆಶ್ರಯದಲ್ಲಿ ಗ್ರಾಮೋತ್ಸವ ನಡೀತಿದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ರಾಜೇಶ್ ಪಯ್ಯನೂರು ಹಾಗೂ ಕೃಷ್ಣರಾಜ್ ಪೆರ್ಲಾ ಇವರನ್ನು ಸ್ವಾಗತಿಸುತ್ತಿದ್ದೇವೆ. ಗ್ರಾಮ ವಿಕಸನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ഗ്രാമവികാസം എന്ന് പറഞ്ഞാൽ എല്ലാം സമഗ്രമായ വികാസം. ഇപ്പം നടത്തുന്ന സമാജോത്സവമാണ്. ഗ്രാമത്തിന്റെ വികാസം എന്ന് പറഞ്ഞാൽ എല്ലാ രംഗത്തും, വിദ്യാഭ്യാസ രംഗത്തും ആരോഗ്യ രംഗത്തും പിന്നെ സുരക്ഷ, അതുപോലെ ആധാരിത കൃഷി, ജൈവ കൃഷി, അതിൽ എല്ലാ രംഗത്തും നമ്മൾ ഗ്രാമം സ്വയം സമ്പുഷ്ടമാകണം. അതിലൂടെ സമാജം പിന്നെ രാഷ്ട്രം. ഗ്രാമങ്ങളാണ് ആദ്യം ശക്തിപ്പെടുന്നത്. ഗ്രാമത്തിൽ വികസനം വേണം എല്ലാ രംഗത്തും. നമ്മൾ ജാതി മതം രാഷ്ട്രീയം ഒന്നും ഉണ്ടാവുള്ളൂ, എല്ലാവരും ഒരേപോലെ കാണണം. ഗ്രാമസമിതിയുടെ പ്രവർത്തനം അതാണ്. ഗ്രാമത്തിൽ വ്യത്യാസമില്ല, എല്ലാവരും ജാതി മതം രാഷ്ട്രീയം വ്യത്യാസമില്ല, എല്ലാവരും തുല്യരായിരിക്കണം, ഒരേ കണക്ക് കാണണം. ಇಲ್ಲಿ ಗ್ರಾಮ ವಿಕಾಸ ಮತ್ತು ಗ್ರಾಮಾಭಿವೃದ್ಧಿಗೆ ಸ್ವಲ್ಪ ವ್ಯತ್ಯಾಸಗಳು ಉಂಟು. ಅದರ ಬಗ್ಗೆ ನೀವು ಹೇಳ್ತೀರಾ? ಅಭಿವೃದ್ಧಿ ಅಂತ ಹೇಳಿದ್ರೆ ನಾವು ಯಾವ್ದು ಮೆಟೀರಿಯಲಿಸ್ಟಿಕ್ ಹೊರಗಡೆ ಬಿಲ್ಡಿಂಗ್ಗಳಾಗ್ತದೆ, ರೋಡ್ಗಳಾಗ್ತದೆ, ಇದನ್ನು ಅಭಿವೃದ್ಧಿ ಅಂತ ಹೇಳುವಂತ. ವಿಕಸನ ಅಂತ ಹೇಳಿದ್ರೆ ಅದರಲ್ಲಿ ನಾನು ನನ್ನ ಒಳಗಿನಿಂದಲೇ ನನ್ನ ವ್ಯಕ್ತಿತ್ವದಲ್ಲಿ ವಿಕಸನ ಆಗಬೇಕು, ನನ್ನ ಆತ್ಮದಲ್ಲಿ ವಿಕಸನ ಆಗಬೇಕು, ನನ್ನ ನಡೆ ನುಡಿಗಳಲ್ಲಿ ವಿಕಸನ ಆಗಬೇಕು. ಮೊದಲು ನನ್ನಿಂದ ಶುರು ಆಗಬೇಕು ವಿಕಸನ. ಅದು ವಿಕಸನ. ನನ್ನನ್ನು ಅಭಿವೃದ್ಧಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೊರಗಿನದ್ದು ಏನಿದೆ ಅದು ಅಭಿವೃದ್ಧಿ. ವಿಕಸನ ಅಂತ ಹೇಳಿದ್ರೆ ನನ್ನನ್ನು ಒಳಗೊಂಡಂತೆ ಇರುವಂತದ್ದು ವಿಕಸನ. ಹೊರಗಿನ ಪ್ರಪಂಚ ಕೂಡ, ಹೊರಗಿನ ಪ್ರಪಂಚವು ಒಳಬೇಕು. ಯಾವುದನ್ನು ಮುಂದೆ ಹಿಂದೆ ನಾವು ವಸುದೈವ ಕುಟುಂಬಕಂ ಅಂತ ಹೇಳಿದೆವು, ಆ ರೀತಿಯಲ್ಲಿ ಜಗತ್ತಾಗಬೇಕು, ಪರಿವರ್ತನೆ ಆಗಬೇಕು ಅಂತ ವಿಕಸನವಾಗಿರ್ತದೆ ಅಲ್ಲ. ಗ್ರಾಮಾಭಿವೃದ್ಧಿ ಗ್ರಾಮ ವಿಕಸನ ಅಂತ ಗ್ರಾಮ ವಿಕಸನ ಅಂದ್ರೆ ಅದರ ಇನ್ನು ನಮ್ಮಿಂದ ಏನಾದ್ರೂ ಅದರಿಂದ ಒಳ್ಳೇದಾಗ್ಲಿಕ್ಕೆ ನಮ್ಮ ಸಪೋರ್ಟ್ ಏನಾದ್ರೂ ಎಲ್ಲ ಇಂಥ ಗ್ರಾಮ ವಿಕಸನಕ್ಕೆ ಬೇಕಾಗ್ತದೆ. ഒട്ടാറെ എല്ലാവരും നമ്മള് എല്ലാ രംഗത്തും നമുക്ക് എല്ലാവർക്കും കഴിവുണ്ടാവും. ആ കഴിവ് നമ്മൾ അതിനേക്കായിട്ട് ഒരാൾക്ക് വിദ്യാർത്ഥികളുടെ ഇടയിൽ നമ്മളിപ്പം വിദ്യാർത്ഥികളുടെ മുന്നിൽ വെക്കല് ഗ്രാമവികാസത്തിൽ വിദ്യാർത്ഥികളോട് വെക്കുന്ന വെച്ചാൽ വിദ്യാർത്ഥികളെ മാത്രം വിളിച്ചിട്ടുണ്ട്. വിദ്യാർത്ഥി യുവാക്കളോട് അവരോട് ചോദിക്കണം. നമ്മൾ ചോദിക്കുന്നത് വെച്ചാൽ നമ്മളെ ഗ്രാമത്തെ കുറിച്ച് ചിന്തിക്കും. നമ്മളെ ഗ്രാമത്തിൽ എത്ര IAS കാരുണ്ട്, എത്ര IPS കാരുണ്ട്, എത്ര കൃഷിക്കാരുണ്ട്, എത്ര പട്ടാളക്കാരുണ്ട്, എത്ര ഡോക്ടർമാരുണ്ട്. അന്നേരം അവരിൽ മനസ്സിൽ വരും നമ്മൾ ഇതെല്ലാം നമ്മളെ ഗ്രാമത്തിലും വേണ്ടതാണെന്നുള്ള ചിന്ത അവർക്ക് വരും. ಬೇಸಿಕ್ ಆಗಿ ಯಾವ ವಿಕಸನಗಳಾಗಬೇಕು ಆ ವಿಕಸನಗಳಾಗಲಿಲ್ಲ. കേരളത്തിൽ തന്നെ വന്ന ഗ്രാമങ്ങൾ വ്യത്യാസം. കുഞ്ഞേനി ഗ്രാമം പിന്നെ ചെറിയ ചെറിയൊരു ഗ്രാಮ മുമ്പോട്ട് പോയിട്ടിಲ್ಲ ಅಲ್ಲ, ವಿಕಸನಗಳಾಗಲಿಲ್ಲ. ಆ ವಿಕಸನಗಳು ಬರಬೇಕು ಅಂತ ಹೇಳಿದ್ರಲ್ಲಿ ಜನರಿಂದ ಆಯಾ ಗ್ರಾಮಗಳಲ್ಲಿ ಈಗ ಈ ಊರಿನಲ್ಲಿ ನಾವೆಂತ ಮಾಡ್ತೇವೆ ಅಂದ್ರೆ ಹೊರಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ತೇವೆ. ಅಂದ್ರೆ ಗ್ರಾಮದ ಹಣ ಅದು ಹೊರಗೆ ಹೋಗ್ತದೆ. ಗ್ರಾಮ ಸ್ವಾವಲಂಬಿ ಆಗ್ಬೇಕು. ಈ ಗ್ರಾಮಕ್ಕೆ ಏನ್ ಬೇಕು ಅದನ್ನ ಆ ಗ್ರಾಮದಲ್ಲೇ ಉತ್ಪಾದನೆಗಳಾಗಬೇಕು. ಅಂದ್ರೆ ಈ ಗ್ರಾಮದಲ್ಲಿ ಬೇಕಾದ ಆಹಾರವನ್ನು ಈ ಗ್ರಾಮ ಮಾಡಬೇಕು. ಈ ಗ್ರಾಮಕ್ಕೆ ಏನು ಮಾಮೂಲಿ ದಿನನಿತ್ಯದ ವಸ್ತುಗಳು ಏನ್ ಬೇಕು ಅದನ್ನು ಈ ಗ್ರಾಮದಲ್ಲೇ ಆಗ್ಬೇಕು. ಇನ್ನೊಂದು ಕಡೆಯಿಂದ ಪಡ್ಕೊಳ್ಬಾರದು. ಗ್ರಾಮ ಸ್ವಾವಲಂಬಿ ಆಗ್ಬೇಕು. ಸ್ವಾವಲಂಬಿ ಗ್ರಾಮದ ಕಲ್ಪನೆ ಗ್ರಾಮ ವಿಕಾಸ ಕೆಲಸ ಮಾಡುವಂತ. സ്വാവലംബനം, സ്വന്തം കാലിൽ നിൽക്കുക. മലയാളത്തിൽ പറയും സ്വന്തം കാലിൽ നിൽക്കുക. ಈ ಗ್ರಾಮ ವಿಕಸನ ಪದ್ಧತಿ ಶುರುವಾಗಿ ಎಷ್ಟು ಸಮಯ ಆಗಿರ್ಬೋದು? ಸಂಘದಲ್ಲಿ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳು. ಇದರಲ್ಲಿ ಮೊದಲ 1925ರಲ್ಲಿ ಸಂಘ ಪ್ರಾರಂಭ ಆಯಿತು. ಈ 2025ಕ್ಕೆ ಹೋಗೋ ಸಂಘಕ್ಕೆ 100 ವರ್ಷ ಆಗ್ತದೆ. ಮೊದಲ 1925ರಿಂದ 60ರವರೆಗೆ ಸಂಘ ವ್ಯಕ್ತಿ ನಿರ್ಮಾಣ ಅಂದ್ರೆ ಶಾಖೆಗಳು, ಸಂಘದ ವರ್ಗಗಳು ಇಂಥದನ್ನೇ ಮಾಡ್ತಾ ಬಂತು. ಅದು ಅಂದ್ರೆ ವ್ಯಕ್ತಿ ನಿರ್ಮಾಣದ ಕೆಲಸಗಳನ್ನು ಮಾಡಿ 62ರಿಂದ ಈಚೆಗೆ ಸುಮಾರು ಒಂದು ವ್ಯವಸ್ಥೆ 2000 ಅಂದಾಜಿನವರೆಗೆ ಸಂಘ ವ್ಯವಸ್ಥಾ ಪರಿವರ್ತನೆಗೆ ಅಂದ್ರೆ ವಿವಿಧ ಕ್ಷೇತ್ರಗಳು, ನಾವು ರಾಜಕೀಯ ಪರಿವರ್ತನೆಗಳು, ಮತ್ತೆ ವಿದ್ಯಾರ್ಥಿಗಳಲ್ಲಿರುವ ಪರಿವರ್ತನೆಗಳು, ಧಾರ್ಮಿಕ ಕ್ಷೇತ್ರದಲ್ಲಿ ಪರಿವರ್ತನೆಗಳು, ಇದನ್ನೆಲ್ಲ ಪರಿವರ್ತನೆಗಳ ಕೆಲಸಗಳನ್ನು ಅಂದ್ರೆ ವ್ಯವಸ್ಥೆಯ ಪರಿವರ್ತನೆ ಬೇಕಾಗಿ ಸಂಘ ಕೆಲಸ ಮಾಡಲಿಕ್ಕೆ ಶುರುವಾಯಿತು. ಈಗಿನ ಇದರಲ್ಲಿ ಸಂಘ ಸಾಮಾಜಿಕ ಪರಿವರ್ತನೆ ಅಂದ್ರೆ ವ್ಯಕ್ತಿ ನಿರ್ಮಾಣ ಆಗಿದೆ,
ವ್ಯವಸ್ಥಾ ಪರಿವರ್ತನೆ ಆಗ್ತಾ ಉಂಟು, ಅದರ ಒಟ್ಟಿಗೆ ಸಾಮಾಜಿಕ ಪರಿವರ್ತನೆ ಆಗಬೇಕು ಅಂತೇಳಿ ನೇರ ಸಮಾಜದ ಕಾರ್ಯಕ್ಕೆ ಕೈ ಹಾಕೊಂಡಿದೆ. ಅಂದ್ರೆ ಸಂಘ ಈಗ ಆಯಾಮಗಳನ್ನು ಗತಿವಿಧಿಗಳನ್ನು ಅಂತೇಳಿ ತಗೊಂಡಿದೆ. ಅದರಲ್ಲಿ ಕುಟುಂಬಗಳು ಚೆನ್ನಾಗಿ ಆಗಬೇಕು ಅಂತ ಹೇಳಿಕೊಂಡು ಕುಟುಂಬ ಪ್ರಬೋಧನೆ, ಮತ್ತೆ ಜನರಲ್ಲಿ ಸಾಮಾಜಿಕ ಸಾಮರಸ್ಯತೆ, ಅಸ್ಪೃಶ್ಯತೆ ಇರಬಾರದು, ಅಸ್ಪೃಶ್ಯತೆ ದೂರ ಆಗಬೇಕು, ಈ ದೃಷ್ಟಿಯಲ್ಲಿ ಸಾಮಾಜಿಕ ಸಮರಸತ ಅಂತ ಹೇಳ್ಕೊಂಡು ಅದರ ಗತಿವಿಧಿಗಳು, ಮತ್ತೆ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಆಗಬೇಕು ಅಂತ ಹೇಳಿ ಧರ್ಮ ಜಾಗರಣ ಅಂತ ಹೇಳ್ಕೊಂಡು ಗತಿವಿಧಿ, ಮತ್ತೆ ಗೋಸೇವಾ, ಗೋ ಆಧಾರಿತ ಕೃಷಿ ಆಗಬೇಕು, ಸಾವಯವ ಕೃಷಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಗೋಸೇವಾ ಅಂತ ಹೇಳ್ಕೊಂಡು ಗೋಸೇವಾ ಎಲ್ಲ ಕಡೆ ಆಯಾಮಗಳನ್ನು ಶುರು ಮಾಡಿದೆ. ಅಂದ್ರೆ ಎಲ್ಲ ಕಡೆಯಲ್ಲಿ ಇನ್ನು ನಾವು ತುಂಬಾ ಹಿಂದೆ ನಮ್ಮಲ್ಲಿ ಇದ್ದದನ್ನು ನಾವು ಈಗ ಕಳ್ಕೊಂಡಿದ್ದೇವೆ, ತುಂಬಾ ಸಂಗತಿಗಳನ್ನು ಕಳ್ಕೊಂಡಿದ್ದೇವೆ. ಅದೀಗ ನಾವು ಇಲ್ಲಿ ನಮ್ಮ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಅಲ್ಲಿ ಮಣ್ಣಿನ ಅಡಿಕೆ ಮಾಡುವುದಂತ, ಅಲ್ಲಿ ಬುಟ್ಟಿ ಹೆಣೆಯುವುದನ್ನು, ಈಗ ತುಂಬಾ ಸಂಗತಿಗಳು ಮೊದಲು ಇದ್ದದ್ದು ಕಳ್ಕೊಂಡಿದೆ. ನಾವು ಅದನ್ನು ಪುನಃ ಜನರಿಗೆ ಪರಿಚಯ ಮಾಡುವಂತ ಕೆಲಸವನ್ನು ಗ್ರಾಮ ವಿಕಾಸ ಮಾಡ್ತಾರೆ. ಅದನ್ನೇ ಮುಂದುವರಿಸಿಕೊಂಡು ಹೋಗುವ ಒಂದು ಕ್ರಮ ಇದ್ರೂ ಕೂಡ ಒಳ್ಳೇದಲ್ಲ, ಅಂದ್ರೆ ಅದರಲ್ಲೇ ಬದುಕುವವರು ಇರ್ತಾರೆ, ಅವರಿಗೊಂದು ಒಳ್ಳೆಯ ಮಾರ್ಗವನ್ನು ಅಥವಾ ಏನಾದ್ರೂ ಒಂದು ಕ್ರಮ ಕೈಗೊಳ್ಳುವಾಗ ಈ ವಿಕಸನದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅಂದ್ರೆ ಈಗ ಅವರ ಬುಟ್ಟಿ ನೇಯ್ಯೋರು ಇರ್ತಾರೆ, ಅವರಿಗೆ ಏನಾದ್ರು ಅದರಿಂದ ಈಗ ಎಂತ ಸಿಗುದಿಲ್ಲ ಅಂತ ಆಗ ಒಂದು ಮಾತು ಹೇಳಿದಾರಲ್ಲ ಅವರು, ಅದಕ್ಕೆ ಏನಾದ್ರೂ ನಿಮ್ಮಿಂದ ಕಡೆಯಿಂದ ಏನ್ ಸಿಗ್ಬೇಕು ಅದು ಸಿಗ್ತಾ ಇಲ್ಲ ಅಂತ ಹಾಗ ಒಂದು ಮಾತು ಹೇಳಿದ್ರು. ವ್ಯವಸ್ಥಾ ಪರಿವರ್ತನೆ ಕಡೆಯಿಂದ ಅದು ಆಗ್ಬಹುದಾ? ಆಗ್ಬಹುದು. ಪ್ರಯತ್ನ ನಿಮ್ಮ ಮೂಲಕವೂ ನಮ್ಮ ಮೂಲಕವೂ ನಡಿಬೇಕು ಅಲ್ಲ? ಪ್ರಯತ್ನಗಳಾಗ್ತದೆ. ಹೌದು. ಇನ್ನು ನಾವು ಜನರನ್ನು ಜಾಗೃತಿ ಮಾಡ್ಕೊಂಡು ಈಗ ನಾವು ಸ್ಟೀಲ್ ನ ಬಟ್ಟೆಯಲ್ಲಿ ಊಟ ಮಾಡ್ತೀವಿ, ನಾನ್ ಸ್ಟಿಕ್ ನಲ್ಲಿ ಊಟ ಮಾಡ್ತೀವಿ, ಅದರ ದುಷ್ಪರಿಣಾಮ ಎಂತ ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ದು ಅದರ ಒಳ್ಳೆ ಮಡಿಕೆಯಲ್ಲಿ, ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡೋದ್ರಿಂದ ಅದರ ಉಪಯೋಗ ಏನು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಜಾಗೃತಿ ಮಾಡಬೇಕು ಅಂತ ಹೇಳ್ಕೊಂಡು ಮತ್ತೆ ನಮ್ಮ ಈ ಹಳೆತ್ತು ಏನಿತ್ತು ಇದನ್ನು ಜನರಿಗೆ ಪರಿಚಯ ಮಾಡ್ಕೊಳ್ಳಬೇಕು. ಈ ರೀತಿಯಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಈಗಿನ ಜನರೇಷನ್ಗೆ ಅದು ಮುಟ್ಟುವುದಿಲ್ಲ ಅಲ್ಲ, ಅಂದ್ರೆ ಇಂತ ಒಂದು ಕಾರ್ಯಕ್ರಮ ಇದ್ರೆ ಮುಟ್ಟುತ್ತದೆ. ಇನ್ನೊಂದಿರೋದು ಆರೋಗ್ಯದಲ್ಲಿ ನಾವು ಏನಾದ್ರು ಹುಷಾರಿಲ್ಲದಾದಾಗ ಆಸ್ಪತ್ರೆಗೆ ಹೋಗ್ತೀವಿ, ಗುಣ ಮಾಡ್ತೀವಿ. ಆದ್ರೆ ಅನಾರೋಗ್ಯ ಬರದ ಹಾಗೆ ಹೇಗೆ ನೋಡ್ಕೊಳ್ಬಹುದು, ಅದಕ್ಕೆ ಆರೋಗ್ಯದ ಬಗ್ಗೆ ಇದು ಮಾಡ್ಲಿಕ್ಕೆ ಆರೋಗ್ಯ ವಿಜ್ಞಾನ ಅಂತ ಹೇಳ್ಕೊಂಡು ನಮ್ಮಲ್ಲಿ ಆರೋಗ್ಯದ ಬಗ್ಗೆ ನಮ್ಮ ಗ್ರಾಮ ವಿಕಾಸದಲ್ಲಿ ಒಂದು ಚಟುವಟಿಕೆ ಅಂತ ಹೇಳ್ಕೊಂಡು ಆರೋಗ್ಯದ ಬಗ್ಗೆ ತಗೊಂಡಿದ್ದೀವಿ. ಅದನ್ನ ಆರೋಗ್ಯ ಹಾಳಾಗದಾಗ ಹೇಗೆ ನೋಡ್ಕೊಳ್ಬೇಕಂತ. ಹಾಗೆ ಕೆಸರುಗದ್ದೆಯ ಒಂದು ಆಟೋಟ ಸ್ಪರ್ಧೆ ಬಗ್ಗೆ ನಿಮ್ಮ അഭിപ്രായ? ഒരു ശരിക്കും പറഞ്ഞാൽ ഇത് സമാജോത്സവം എന്ന് വെച്ചാൽ നമുക്ക് നമ്മളിത് കാണുന്ന സമയത്ത് നമ്മുടെ ചെറിയ ചെറുപ്പം ഓർമ്മ വരുന്നു. ഇപ്പം എല്ലാവരും അങ്ങനെയില്ല. എന്നുവെച്ചാൽ ഇത് ചളിയിൽ വീണ് കളിക്കുന്ന സമയത്ത് നമുക്ക് നമ്മുടെ ചെറുപ്പകാലം ഓർമ്മ വരുന്നു, നമ്മുടെ സംസ്കാരം തിരിച്ചു വരുന്നു. ഇപ്പം പൊതുവേ നമ്മൾ എല്ലാ സ്ഥലത്തും ഇപ്പൊ ഭാരതത്തിൽ മൊത്തം 75ാം വർഷത്തോടനുബന്ധിച്ച് സ്വാതന്ത്ര്യത്തിന്റെ 75ാം വർഷം നമ്മളെ പഴയ മൂല്യങ്ങൾ തിരിച്ചു വരുന്നുണ്ട്. അതിന്റെ ഒരു ചെറിയൊരു രൂപമാണ് ഇവിടെ കാണുന്നത്. എല്ലാം തിരിച്ചു വരുന്നതിന്റെ സന്തോഷം. ಈಗಿನ ಕಾಲದಲ್ಲಿ ಮಕ್ಕಳು ಕೆಸರು ಅಂತ ಹೇಳಿದ್ರೆ ದಾರಿ ತಪ್ಪಿ ചെറിയ കുട്ടികൾ മുതൽ മുതിർന്ന ആളുകൾ വരെ ಸಣ್ಣ ಮಕ್ಕಳಿಂದ ಮಣ್ಣಿನಲ್ಲಿ ಆಟ ಆಡ್ತೇವೆ, ಮಣ್ಣಿನಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿ, ಬೆಳಕಿನಲ್ಲಿ ಆಟ ಆಡ್ತೇವೆ. ಅಂದ್ರೆ ಒಂದು ರೀತಿಯಲ್ಲಿ ಆರೋಗ್ಯಕ್ಕೂ ಒಳ್ಳೇದಿದೆ. ಸಾಧಾರಣ ಆಯುರ್ವೇದದಲ್ಲಿ ಒಂದು ಮಣ್ಣಿನ ಚಿಕಿತ್ಸೆ ಅಂತ ತಿಳ್ಕೊಂಡಿದೆ, ಮಣ್ಣಿನ ಮಸಾಜ್ ಮಾಡೋದು. ಈ ನಮಗೆ ನೇರ ಇದರಲ್ಲಿ ಕೆಸರುಗದ್ದೆಯಲ್ಲಿ ಅದೆಲ್ಲ ಒಟ್ಟಿಗೆ ಸಿಗ್ತದೆ. ಜೇಡು ಮಣ್ಣಿನಿಂದ ಒಂದು ಮಸಾಜ್ ಮಾಡುವ ಪದ್ಧತಿ ಅಂತ ಇತ್ತಲ್ಲ ಹಿಂದಿನ ಕಾಲದಲ್ಲಿ. ಈ ಕೆಸರುಗದ್ದೆ ಅಂದ್ರೆ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಅದು ಆರೋಗ್ಯಕ್ಕೆ, ನೇರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಳ್ಳೆಯದ. ಬೆಳಗಿನಿಂದ ಸಂಜೆವರೆಗೂ ಅದ್ರಲ್ಲಿ ಆಟ ಆಡೋ ಒಂದು ಒಳ್ಳೆ ಶ್ರಮವೂ ಬೇಕು ಅದಕ್ಕೆ, ಅಷ್ಟಿರುವಂತ ಆರೋಗ್ಯ ಸ್ಥಿತಿ ಬೇಕಾಗ್ತದೆ. ಈ ಹರಿಯಪಾಡಿ ಮೊದ್ಲು ಏನಿಲ್ಲದ ಒಂದು ಪ್ರದೇಶವಾಗಿತ್ತಲ್ಲ, ಈಗ ಇದರ ಬಗ್ಗೆ ನೀವು ಏನ್ ಹೇಳಿಕೆ ഇഷ്ടപ്പെടുത്ತೀರಿ? ഈ ഹരിയപ്പാടിയിൽ ഒന്നും സ്ഥലം എന്ത് ഇങ്ങനത്തെ ഒരു അമ്പലം എന്തൊന്നും ഉണ്ടായിരുന്നില്ല. അതിനെ പറ്റിട്ട് നിങ്ങൾക്കറിയില്ല, ഇവർക്ക് അതിന് അറിവായിട്ടുണ്ടാവും. നിങ്ങൾ എന്ത് പറയാൻ ഇഷ്ടപ്പെടും? ಇದು ಪೂರ್ತಿ ಹಾಳು ಬಿದ್ದಿದ್ದಂತ ಒಂದು ಜಾಗ, ಇಲ್ಲಿ ಏನಿರ್ಲಿಲ್ಲ, ಫುಲ್ ಪೂರ್ತಿ ಕಾಡು ಬೆಳೆದ ರೀತಿಯಲ್ಲಿ ಆಗಿತ್ತು. ಇಲ್ಲಿ ದೈವ ಪ್ರಶ್ನೆಗಳೆಲ್ಲ ಆದಾಗ ಇಲ್ಲಿ ಇಂತ ಒಂದು ಶಕ್ತಿ ಉಂಟು ಅಂತ ಹೇಳ್ಕೊಂಡು ಬಂತು. ಹಾಗೆ ಇಲ್ಲಿಯ ಊರಿನ ಹಿರಿಯರು ಇಲ್ಲಿ ಸೇರ್ಕೊಂಡು ಇಲ್ಲಿಯ ತರುಣರನ್ನು ಒಟ್ಟಿಗೆ ಮಾಡಿಕೊಂಡು ಇಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ರು. ಸಮಿತಿ ರಚನೆ ಮಾಡಿಕೊಂಡು ಇಲ್ಲಿಯ ಕೆಲಸಗಳಿಗೆ ಮುಂದುವರೆದ್ರು. ಅದೇ ಮುಂದೆ ನಮಗೆ ಗ್ರಾಮ ವಿಕಾಸ ಸಮಿತಿ ಅಂತ ಹೇಳ್ಕೊಂಡು ನಾವು ಅದರೊಟ್ಟಿಗೆ ಗ್ರಾಮ ವಿಕಾಸ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ವರ್ಷದಲ್ಲಿ 3 ದಿವಸ ಜಾತ್ರೆ ಆಗ್ತದೆ. ಈ 3 ದಿವಸ ಜಾತ್ರೆಗೆ ಅನ್ನದಾನ ಆಗ್ತದೆ. ಅನ್ನದಾನ ಆಗುವಾಗ ಇಲ್ಲಿಗೆ ಎಷ್ಟು ಅನ್ನ ಇದು ಬೇಕಾಗ್ತದೆ, ಭತ್ತ ಬೇಕಾಗ್ತದೆ, ಅಕ್ಕಿ, ಅದನ್ನ ನಾವು ಇದೇ ಗದ್ದೆಯಲ್ಲಿ ಬೆಳಿತೇವೆ. ಆ ಗದ್ದೆ ಆಗಿರುವುದು ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಯದಲ್ಲಿ ಪಾರ್ಕಿಂಗಿಗೆ ಮಾಡಿದಂತ ಜಾಗ. ಆ ಪಾರ್ಕಿಂಗ್ ಜಾಗವನ್ನು ಮತ್ತೆ ಇಲ್ಲಿಯ ಯುವಕರು, ಗ್ರಾಮ ವಿಕಾಸ ಸಮಿತಿಯವರು, ಇಲ್ಲಿಯ ಇರುವರು ಉಳ್ಳಾಕ್ಲು ಸೇರ್ಕೊಂಡು ಅದನ್ನು ಗದ್ದೆಯಾಗಿ ಮಾಡ್ಕೊಂಡು ಈಗ ಗದ್ದೆ ಮಾಡ್ತಾರೆ. ಅದರ ನಂತರ ತರಕಾರಿ ಕೃಷಿಯನ್ನು ಸಹ ಮಾಡ್ತಾರೆ.
ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬೇಕಾದಂತ 3 ದಿವಸಕ್ಕೆ ಬೇಕಾದಂತ ಅಕ್ಕಿ ಆ ಗದ್ದೆಯಲ್ಲಿ ಸಿಗ್ತದೆ. ಸಿಗ್ತದೆ. ತರಕಾರಿ ಕೂಡ ಆ ಗದ್ದೆಯ ಮೂಲಕವೇ ಇಲ್ಲಿಗೆ ಸಿಗ್ತದೆ. ಇಲ್ಲಿ ಮತ್ತೆ ಒಳ್ಳೆ ಬಾಲಗೋಕುಲ ಸಿಗ್ತದೆ. ಬಾಲಗೋಕುಲ ಶಿಕ್ಷಣ ಹೌದು. ಇದೆ. ಸುಮಾರು 100-120 ಜನ ಮಕ್ಕಳು ಇಲ್ಲಿ ಇದ್ದಾರೆ. ಶಿಕ್ಷಣಕ್ಕೆ ಬರ್ತಾರೆ. ಬಾಲಗೋಕುಲಕ್ಕೆ ಬರ್ತಾರೆ. ಸಾಧಾರಣ 80ರಷ್ಟು ಸರಾಸರಿ ಇಲ್ಲಿದೆ. ಬಾಲಗೋಕುಲದಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ. ನಾವು ಈಗ ಬೆಳಿಗ್ಗಿಂದ ಮಧ್ಯಾಹ್ನದವರೆಗೆ ಅವರದೇ ಆಟ ಆಡೋ ಸ್ಪರ್ಧೆಗಳು ಕಾಣ್ತಾ ಇದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. നിങ്ങൾ ഈ പിള്ളേരെ പറ്റിട്ട് എന്തെങ്കിലും പറയുന്നുണ്ടോ? ബാലഗോകുലത്തിന്റെ അല്ല കുട്ടികളെല്ലാം എല്ലാവരും എൻജോയ് ചെയ്യാം ശരിക്കും. എല്ലാം നല്ല താല്പര്യത്തിൽ നല്ല ആത്മാർത്ഥമായിട്ട്. അതുപോലെ മുതിർന്ന ആളുകളും ചെറിയ ആ കമ്പോവലിയൊക്കെ കാണേണ്ടത് തന്നെ ശരിക്കും. കുട്ടികൾ മറ്റേ അങ്ങനെ കാണില്ല. ഒരു വലിയവരെ കമ്പോവലിയെ നമ്മൾ കാസർഗോഡ് ഇങ്ങോട്ട് വന്ന സമയത്ത് ഇത് കാണും. നമ്മൾ കണ്ണൂരിലും വലിയവരെ കമ്പോവലി മാത്രം കണ്ടിട്ടുണ്ട്. ഇത് ചെറിയ കുട്ടികളും പെൺകുട്ടികളിലും ആ കമ്പോവലി നല്ല മത്സരം ഭയങ്കര. ഇത് ഓണം സമയത്തില് കാണാൻ കിട്ടുന്ന ഓണ സമയത്താണ് നമ്മൾ അവിടെ സാധാരണ ഉത്സവമുണ്ട്. പക്ഷെ എന്നാൽ ഇങ്ങനെ ഒരു ഏകോപനം ഇങ്ങനെ ഉണ്ടാവില്ല. കുറേ മദ്യപാനം വന്ന് മദ്യപിച്ച് കുറെ ആൾ അങ്ങനെയെല്ലാം വരില്ലേ. ഇത് നല്ല ഇത് ഗ്രാമത്തിന്റെ ഒരു സമാജോത്സവം. ഭയങ്കര എൻജോയ് ചെയ്യും ശരിക്കും. നല്ല സംതൃപ്തി, മനസ്സിന് നല്ലൊരു കുളിർമയുണ്ട്. ಗ್ರಾಮವನ್ನು ಒಟ್ಟಿಗೆ ತರಬೇಕು. ಗ್ರಾಮದಲ್ಲಿ ಯಾವುದೇ ರೀತಿಯಲ್ಲಿ ಭೇದಗಳು ಯಾವ್ದು ಇರಬಾರದು. ಆ ರೀತಿ ಸಮಾನತೆ ತರಬೇಕು ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಒಂದು ಆಯೋಜನೆ ಮಾಡುವಂತ ಕಳೆದ ವರ್ಷವೂ ಆಗಿತ್ತು. ಈ ವರ್ಷ ಇನ್ನೂ ಎರಡನೇ ವರ್ಷದಲ್ಲಿ ಕಂಡು ಬರುವುದಲ್ಲ. ಈ ವರ್ಷ ಇನ್ನೂ ಸ್ವಲ್ಪ ಕಳೆದ ವರ್ಷಕ್ಕಿಂತ ಒಂದು ವ್ಯತ್ಯಾಸ ಆಗಿ ಮಾಡ್ಕೊಂಡಿದೆ. ನಿಮಗೇನಾದ್ರೂ ಚೇಂಜಸ್ ಕಾಣ್ತದೆ ಈಗ ಇದರಲ್ಲಿ ಕಳೆದ ವರ್ಷಕ್ಕಿಂತಲೂ? ಕಳೆದ ವರ್ಷಕ್ಕಿಂತಲೂ ಅಂತ ಹೇಳಿದ್ರೆ ಒಟ್ಟು ಕಾರ್ಯಕ್ರಮ ಇದರಲ್ಲಿ ಯೋಜನೆಯಲ್ಲೇ ಭಾರಿ ವ್ಯತ್ಯಾಸಗಳಾಗಿದೆ. ನಾವು ಮಧ್ಯಾಹ್ನ ಊಟ ಮಾಡಿದ್ರಲ್ಲೇ ಸಾಧಾರಣ ಮಾಡೋ ಊಟ ಬಿಟ್ಟು ಯಾವ್ದು ಗ್ರಾಮೀಣ ಮಾದರಿಯಲ್ಲಿ ಇರುವಂತ ಒಂದು ಊಟ ಅಲ್ಲ. ಅಂದ್ರೆ ಗ್ರಾಮೀಣದಲ್ಲಿ ಏನ್ ಸಿಗ್ತದೆ ಅದನ್ನು ಉಪಯೋಗಿಸಿಕೊಂಡು ಹಿಂದಿನ ಕಾಲದಲ್ಲಿ ನಾವು ಯಾವ ರೀತಿಯಲ್ಲಿ ಬದುಕುತ್ತಿದ್ದೆವು ಅದೇ ರೀತಿಯ ಒಂದು ಗಂಜಿ ಊಟ ಅಲ್ಲ. ಕೃಷಿಕರೆಲ್ಲ ಗಂಜಿ ಊಟ ಮಾಡಿಕೊಂಡೇ ಅಲ್ಲ ಬದುಕುತ್ತಾ ಇದ್ದ ಕಾಲ. ಅದೇ ರೀತಿಯಲ್ಲಿ ಕಂಡು ಬರುತ್ತದೆ. ಇನ್ನೊಂದು ಇದರಲ್ಲಿರೋದು ಈಗ ಗ್ರಾಮ ವಿಕಾಸ ಸ್ವಲ್ಪ ಹಿಂದಕ್ಕೆ ಗ್ರಾಮ ವಿಕಾಸದಲ್ಲಿ ಈಗ ನಾವು 6 ಚಟುವಟಿಕೆಗಳನ್ನು ತಗೊಂಡಿದ್ದೇವೆ. ಗ್ರಾಮ ವಿಕಾಸ ಆಯಾಮದಲ್ಲಿ 6 ಚಟುವಟಿಕೆಗಳು. ಒಂದು ನಾನು ಹೇಳಿದ ಆರೋಗ್ಯದ ಬಗ್ಗೆ ಒಂದು, ಇನ್ನೊಂದು ಸಾಮಾಜಿಕ ಸಾಮರಸ್ಯ ಅಂತ ಅಂದ್ರೆ ಇಲ್ಲಿ ಅಸ್ಪೃಶ್ಯತೆ ಯಾವುದುಗಳು ಇರಬಾರದು. ಅದು ಇಲ್ಲ ಇಲ್ಲಿ ಕಂಡು ಬರುವುದಿಲ್ಲ ಅಲ್ಲ. ಆ ರೀತಿ ಕಡಿಮೆ ಆಗಿದೆ. ಈಗ ತುಂಬಾ ಕಡಿಮೆ ಆಗಿದೆ. ನಿಧಾನಕ್ಕೆ ಅದು ಪೂರ್ಣ ಇಲ್ಲ ಅಂತ ಬರಬೇಕು ಅಂತ. ಇನ್ನೊಂದು ಶಿಕ್ಷಣ, ಸಾಮಾಜಿಕ ಶಿಕ್ಷಣ. ಸಾಮಾಜಿಕ ಶಿಕ್ಷಣ ಅಂದ್ರೆ ಊರ್ನ ಎಲ್ಲಾ ವ್ಯಕ್ತಿಗಳಿಗೆ, ಕೊನೆಯ ವ್ಯಕ್ತಿ ಅಂತ ಏನ್ ಹೇಳ್ತೀವಿ ನಾವು, ಕೊನೆಯ ವ್ಯಕ್ತಿಗೂ ಶಿಕ್ಷಣ ಸಿಗ್ಬೇಕು. ಅದು ಯಾವುದೇ ಸ್ತರದಲ್ಲಿರ್ಬೋದು, ಪ್ರಾಥಮಿಕ ಇರ್ಬೋದು ಅಲ್ಲ ಇನ್ಯಾವುದೇ ರೀತಿಯಲ್ಲಿ ಇರ್ಬೋದು. ಆ ರೀತಿ ಅದು ಅವನಿಗೆ ಹಣ ಇಲ್ಲ ಅಲ್ಲ ಹೋಗ್ಲಿಕ್ಕೆ ಅನಾನುಕೂಲ ಅಂತ ಹೇಳ್ಕೊಂಡು ಶಿಕ್ಷಣ ಸಿಗದೇ ಇರಬಾರದು. ಆ ರೀತಿಯಲ್ಲಿ ಎಲ್ಲರಿಗೂ ಸಾಮಾಜಿಕವಾದ ಅಂತ ಒಂದು ಶಿಕ್ಷಣ ಸಿಗದ ಮಕ್ಕಳಿಗೆ ಈ ಗ್ರಾಮ ವಿಕಾಸದ ನಿಮ್ಮ ಇದರಿಂದ ಏನಾದ್ರೂ ಪ್ರಯೋಜನ ಪಡೀಲಿಕ್ಕೆ ಆಗ್ತದಾ? ತುಂಬಾ ಕಡೆಯಲ್ಲಿ ಮಾಡಿದ್ದೇವೆ. ಅಂದ್ರೆ ನಮ್ಮ ಈ ಊರಿಗೆ ಮುಟ್ಟಿದ್ದೀರಾ ಇಲ್ವಾ ಅಂತ ಕಾಣ್ತದಲ್ಲ. ಈ ಊರಿನಲ್ಲಿ ಅಂತ ಬರ್ಲಿಲ್ಲ ಅಲ್ಲ, ಇದ್ದಾರೆ ಅಂದ್ರೆ ತುಂಬಾ ಕಷ್ಟದಲ್ಲಿ ಇದ್ದವರು ಇದ್ದಾರೆ. ಅವರಿಗೆ ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ಅವರನ್ನು ಸಂದರ್ಶಿಸ್ಬೇಕು ಅಥವಾ ಏನಾದ್ರೂ ಹೇಳಿದ್ರೆ ಇಲ್ಲಿಯ ಗ್ರಾಮ ವಿಕಾಸ ಹೇಳಿ ಮಾಡ್ಲಿಕ್ಕೆ ಆಗ್ತದಲ್ಲ. ಬಹುಶಃ ಏನೂ ಇಲ್ಲದ ಮನೆ ಅಂತವ್ರು ಇದ್ದಾರಲ್ಲ. ಮೊದ್ಲೇ ಒಂದು ಕೊರೋನಾ ಟೈಮಲ್ಲಿ ಮನೆ ಕಟ್ಟಿ ಹಾಗೆ ಸಣ್ಣದಾದ್ರೂ ಕಟ್ಟಿ ಅಂತವ್ರು ಇರುವಾಗ ಇದರ ಈ ಗ್ರಾಮ ವಿಕಾಸದ ಮುಖಾಂತರ ಮಾಡ್ಲಿಕ್ಕೆ ಆಗ್ತದಲ್ಲ. ಅಂದ್ರೆ ಊರ ಸಹಕಾರ ಬೇಕಲ್ಲ, ಸಹಕಾರ ತಗೊಂಡು ಅದನ್ನು ಮಾಡ್ಲಿಕ್ಕೆ ಆಗ್ತದೆ. ವಿದ್ಯಾಭ್ಯಾಸ ಕೂಡ ಎಜುಕೇಶನ್ ಕೂಡ ಇಲ್ಲಿ ಕಣಕಲಿ ಕೊಡ್ಕೊಂಡು ಕೈಮಲ್ಲ. ವಿದ್ಯಾಭ್ಯಾಸ ಉಂಟು ಇಲ್ಲಿ ಗ್ರಾಮ ವಿಕಾಸ ಅಂತೇಳಿ. ನಮ್ದು ಸ್ಕೂಲ್ ಮಾತ್ರ ಅಲ್ಲ, ಅವನ ಚಾರಿತ್ರ್ಯ ವರ್ಧನೆ ಆಗುವಂತ ಶಿಕ್ಷಣವೂ ಸಿಗಬೇಕು. ಸ್ಪೋರ್ಟ್ಸ್ ಹಂಗಂತ ಎಲ್ಲ ಚಿಲ ಆಳ್ಕಾರಿಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇದ್ದವರಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರ್ತದೆ. ಅದನ್ನು ಅವರಿಗೆ ಹೊರಗಿನ ಪ್ರಪಂಚಕ್ಕೆ ತರಲಿಕ್ಕೆ ಆಗುದಿಲ್ಲ ಅಲ್ಲ. ಅಂತ ಮಕ್ಕಳು ಇದ್ರೆ ಯಾವ್ದು ಅದಕ್ಕೆ ಸೂಕ್ತವಾದ ದಾರಿ ಅದನ್ನು ತೋರಿಸಿಕೊಡ್ಲಿಕ್ಕೆ ಸಾಧ್ಯ ಅಲ್ಲ. ಇರ್ತಾರೆ ಅಂದ್ರೆ ಇಲ್ಲಿ ಇದೇ ಪ್ರದೇಶದಲ್ಲಿ ಇದ್ದವರಿಗೆ ಗ್ರಾಮೀಣ ಹೊರಗಿನ ಪ್ರಪಂಚದ ಒಂದು ಅರಿವಂತ ಇರುವುದಿಲ್ಲ ಅಲ್ಲ. ಆಗ ಅದನ್ನು ಗ್ರಾಮ ವಿಕಾಸ ಚಟುವಟಿಕೆಗಳು ಶುರುವಾಗಿ ಸುಮಾರು ಒಂದು 30-35 ವರ್ಷಗಳಾಯ್ತು. ಒಟ್ಟು ಇದರಲ್ಲಿ ಶುರುವಾಗಿ 35 ವರ್ಷ. ಕೆಲವು ಗ್ರಾಮಗಳು ಹೇಗೆ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿ ಅವರು ಉಪ್ಪು ಮತ್ತು ಚಿನ್ನಕ್ಕೆ ಮಾತ್ರ ಹೊರಗೆ ಹೋಗ್ತಾ ಇದ್ದಾರೆ. ಬಾಕಿ ಎಲ್ಲ ಆ ಗ್ರಾಮದಲ್ಲೇ ಮಾಡ್ತಾರೆ, ಮಾಡಿಕೊಂಡಿದ್ದಾರೆ. ಅಂದ್ರೆ ಯಾವ ಉದಾಹರಣೆಗೆ ಗ್ರಾಮಗಳ ಹೆಸರು ಏನು? ನಮ್ಗೆ ಇಲ್ಲಿ ಪಾಲ್ತಾಡಿ ಗ್ರಾಮ ಇದೆ, ಇಡುಕಿದು ಗ್ರಾಮ ಇದೆ. ಕೇರಳದ ಸೈಡ್ ಅಲ್ಲ, ಇಲ್ಲಿ ಕರ್ನಾಟಕ ವಿಟ್ಲದ, തിരുവള്ളൂര്, കുഞ്ഞേനി, നിങ്ങളുടെ നാടല്ലേ, കുഞ്ഞേനി ಗ್ರಾಮ, ಪ್ರಭಾತ ಗ್ರಾಮ. ಈ 2 ಗ್ರಾಮಗಳಲ್ಲಿ ಇದು ನಮಗೆ ಈಗ ನಿಮಗೆ ನೇರ ತೋರಿಸುವುದಾದಂತ ಗ್ರಾಮಗಳು ಅದೆರಡು ಉಂಟಲ್ಲ. 2 ಇದೆ. ಆ ರೀತಿ
ಅದು ಈ ಗ್ರಾಮ ವಿಕಾಸದ ಮುಖಾಂತರವೇ ಈ ಗ್ರಾಮ ವಿಕಾಸ ಮೊದಲೇ ಆಗಿರುವಂತ ಆಗಿರುವಂತದ್ದಲ್ಲ. ಅಂದ್ರೆ ಒಂದು ಹಂತದಲ್ಲಿ ಇದು ಗ್ರಾಮ ವಿಕಾಸ ಯಾವ ರೀತಿಯಲ್ಲಿ ಆಗಬೇಕು ಅಂತಂದ್ರೆ ಇಲ್ಲಿ ಯಾವುದೇ ದುಶ್ಚಟಗಳು ಇರಬಾರದು, ಹೌದು ಅಪರಾಧ ಮುಕ್ತ ಗ್ರಾಮ ಹೌದು ಆಗಬೇಕು. ಹೌದು ಇಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕೇಸ್ ಕೋರ್ಟಿಗೆ ಹೌದು ಹೋಗಬಾರದು. ಹೋಗ್ಬಾರ್ದು. ವಾഴക്കോട് ಕನ್ನಡದಲ್ಲಿ ವಾഴക്കോട് ಗ್ರಾಮ. ಇವರಲ್ಲಿ ಕಾഞ്ഞങ്ങാಡಿನಲ್ಲಿ ವಾഴಕೋಡಿ ಅಂತ ಒಂದು ಗ್ರಾಮ, ಅಲ್ಲಿ ಯಾವುದೇ ಕೇಸುಗಳಿಲ್ಲ ಇಡೀ ಗ್ರಾಮದ. ಹೌದು. ಅಲ್ಲಿ ಏನೋ ಸಮಸ್ಯೆಗಳಾದ್ರೆ ಊರ ಪ್ರಮುಖರು ಕೂತ್ಕೊಳ್ತಾರೆ, ಅವರು ಅದನ್ನ ಇತ್ಯರ್ಥ ಮಾಡ್ತಾರೆ. ലഹരി കുറവ് മുക്തി. ಲಹರಿ ಮುಕ್ತ ಗ್ರಾಮ, ಅಲ್ಲಿ ಯಾವುದೇ ಲಹರಿ ಮುಕ್ತ ಗ್ರಾಮ. ದುಶ್ಚಟಗಳಿಲ್ಲ. ಅದು ಕೂಡ ಇದರಿಂದಲೇ ನಿಮ್ಮ ನೀವೆಲ್ಲ ಕಷ್ಟಪಟ್ಟು ಗ್ರಾಮ ವಿಕಾಸ ಕಡೆಯಿಂದ ಅದು ಮಾಡಿಕೊಂಡದಲ್ಲ, ಊರ ಜನರನ್ನು ಸೇರಿಸ್ಕೊಂಡು ಸೇರಿಸಿಕೊಂಡದ್ದು. ಅಂದ್ರೆ ಅದೊಂದು ಒಳ್ಳೆಯ ದಾರಿಯೇ. ಒಂದು ಲಹರಿ ಮುಕ್ತ ಆಗ್ಬೇಕಿದ್ರೆ ಬಹಳ ಕಷ್ಟ ಪಡ್ಬೇಕಲ್ಲ ನಾವು. ಹಿಂದಿನ ನಮ್ಮ ಹಿರಿಯರದ್ದೆಲ್ಲ ವಿವೇಕಾನಂದರದ್ದಿರ್ಬೋದು, ಮಹಾತ್ಮ ಗಾಂಧಿ ಅವ್ರದ್ದು ಎಲ್ಲರ ಕನಸು ಅದೇ ಇತ್ತು. ಕನಸು ನನಸು ಮಾಡೋ ಒಂದು ಇದು ಒಂದು ಕಾರ್ಯಕ್ರಮಗಳು. ಕಾರ್ಯಕ್ರಮಗಳಾಗ್ತವೆ. ಇಂಥ ಪ್ರದೇಶಗಳು ലഹരി മുക്തി, ദാരിദ്ര്യ മുക്തി. ಬರ್ಬೇಕು. ദാരിദ്ര്യം ഉണ്ടാവുമ്പോൾ എല്ലാവർക്കും തൊഴിലുണ്ടാവണം ഗ്രാമത്തില്. ಎಲ್ಲರಿಗೂ ಉದ್ಯೋಗ ಇರಬೇಕು, ഋണമുക്തി, കടം ഉണ്ടാവുള്ള. ಸಾಲ ಇರಬಾರದು, അപരാധമുക്തി അപരാധ ഇല്ലാതെ ഉണ്ടാവരുത്. അപരാധമുക്തി, മുക്തല്ല. സംഘർഷമുക്തി, അങ്ങനെ 5 കാര്യം മുക്താവണം എന്നാണ് ഈ ഗ്രാമവികാസത്തിന്റെ 5 പോയിന്റുകൾ. നമ്മൾ പ്രഭാത ഗ്രാമമാകുമ്പോൾ ഇതെല്ലാം ഉണ്ടാവും ഗ്രാമത്തിൽ. നല്ലതാണ് പ്രഭാത ഗ്രാമം പ്രഖ്യാപിക്കുന്നത്. ಗ್ರಾಮ ವಿಕಾಸದಲ್ಲಿ ಗ್ರಾಮಗಳನ್ನು 3 ತರದಲ್ಲಿ ತಗೊಳ್ತೇವೆ. ಒಂದು ಪ್ರಭಾತ ಗ್ರಾಮ ಅಂತ ಇರುತ್ತೆ, ಇನ್ನೊಂದು ಉದಯ ಗ್ರಾಮ ಅಂತ ಇರುತ್ತೆ, ಇನ್ನೊಂದು ನಾವು ಆಯ್ಕೆ ಮಾಡಿಕೊಂಡ ಗ್ರಾಮ. തുടക്കം ಪ್ರಭಾತ ಗ್ರಾಮ ಆಯ್ಕೆ ಮಾಡಿಕೊಂಡ ಗ್ರಾಮ ಅಂತ ಹೇಳಿ ಅಲ್ಲಿ ಒಂದು ಶಕ್ತಿ ಇದೆ, ನಮ್ಮ ಊರಿನವರೆಲ್ಲ ಸೇರ್ಕೊಂಡು ಸೇರಿಕೊಂಡು ಈ ತಂಡ ಇರ್ತದೆ, ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತೀವಿ, ಇದೇ ರೀತಿಯಲ್ಲಿ ಗ್ರಾಮ ವಿಕಾಸದ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಅದನ್ನು ಅಲ್ಲಿ ಅದರ ಪರಿಣಾಮಗಳು ನಿಧಾನಕ್ಕೆ ಪರಿವರ್ತನೆಗಳು ಕಾಣ್ಲಿಕ್ಕೆ ಶುರು ಆಗ್ತದೆ. ಅಲ್ಲಿ ಅದು ಯಾವುದು ಶಿಕ್ಷಣದಲ್ಲಿ ಇರಬಹುದು, ಅಲ್ಲ ನಮ್ಮ ಪರ್ಯಾವರಣದ ಅಂದ್ರೆ ಪರಿಸ್ಥಿತಿಯ ಪರಿಸರದ ಬಗ್ಗೆ ಇದರಲ್ಲಿ ವ್ಯತ್ಯಾಸಗಳು, ಅಂದ್ರೆ ಗಿಡ ನೆಡುವಂಥದ್ದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಳ್ತೇವೆ. ಆಗ ಅದು ಉದಯ ಗ್ರಾಮಕ್ಕೆ ಬರ್ತದೆ. ಬರ್ತದೆ. ಅಲ್ಲಿಂದ ಅದರ ಪೂರ್ತಿ ನಮ್ದು ಸಮಾಜದಲ್ಲಿ ಪರಿವರ್ತನೆಗಳು ಶುರು ಆಗ್ತದೆ ಅಂತ ಹೇಳಿ ಅದು ಪ್ರಭಾತ್ ಗ್ರಾಮ ಅಂತ ಬರ್ತದೆ. ಎಲ್ಲ ಪರಿಪೂರ್ಣತೆಯನ್ನು ಕಂಡಾಗ ಪರಿಪೂರ್ಣತೆಗೆ ಹೋಗ್ತಾ ಇರೋದನ್ನ ಪ್ರಭಾತ್ ಗ್ರಾಮ ಅಂತ ಹೇಳಿ. ಅದು ಮುಂದುವರೆದಿದೆ. ಅದು ಮುಂದುವರೆದಿದೆ. ಅಂದ್ರೆ ಅಲ್ಲಿ ಬದಲಾವಣೆಯ ಬೆಳಕು ಕಾಣ್ಲಿಕ್ಕೆ ಶುರು ಆಗಿದೆ ಅಂತ ಹೇಳ್ಕೊಂಡು ಪ್ರಭಾತ ಗ್ರಾಮ. ഇനി വേറെ ഏനാദ്ರೂ ಹೇಳಲಿಕ್ಕೆ ഉണ്ടോ? എന്തായാലും അതിനെ പറ്റിയിട്ട് നിങ്ങൾക്ക് നല്ലത് പറയാനുണ്ടെങ്കിൽ പറയാം. ഭാരതത്തിലെ എല്ലാ ഗ്രാമങ്ങളും പ്രഭാത ഗ്രാമം ആകണം ആവണമെന്ന് നിങ്ങളൊരു എല്ലാരും ഒരു ആഗ്രഹമാണ്. എല്ലാ ഗ്രാമങ്ങളും പ്രഭാത ഗ്രാമം ആവണം, അതിനുവേണ്ടിയുള്ള പ്രവർത്തനമാണ്. അതെ അതെ, എല്ലാവരുടെ സഹകരണം അത്യാവശ്യമാണ് അല്ലെ? അത്യാവശ്യമാണ്. എല്ലാവരും ഉൾക്കൊണ്ടാണ്ട് ഇതില് സമാജ പരിവർത്തനത്തിന് നമ്മളിപ്പോ സംഘ സ്വയം സേവരുടെ അതിൽ തന്നെ പറയുന്നുണ്ട്. ഈ ഗതിവിധി പ്രവർത്തനം, സമാജ പ്രവർത്തനം 20% സ്വയം സേവരും 80% മറ്റുള്ളവരാണ് ഇതിൽ വേണ്ടത്. സമാജം അങ്ങനെയാണ്. എല്ലാവരുടെ കൈ സമാജ പരിവർത്തനത്തിലേക്കാണ് നീങ്ങുന്നിപ്പോ. സംഘത്തിന്റെ 100ാം വർഷം. ഭാരതം മുഴുവൻ സമാജ പരിവർത്തനത്തിലേക്കാണ് നീങ്ങിക്കൊണ്ടിരിക്കുന്നത്. അത് നല്ല കാര്യമല്ലേ? അതുപോലെ നമ്മളെ തൊട്ടടുത്ത ജില്ല പുത്തൂര് ഗ്രാമം, അവിടെ 257 പിന്നെ സ്ഥലങ്ങളല്ല ആ ജില്ലയിൽ. അത് 255 ഗ്രാമം പിന്നെ സ്ഥലങ്ങളിലും ഇതുപോലെ പ്രഭാത ഗ്രാമങ്ങളായി. അത് ഞങ്ങളെ ഈ നാട് കൂടെ അങ്ങനെ പാന്നുണ്ട്. ഇനി കുറച്ചുള്ളത് അത് കൂടെ മുമ്പോട്ട് പോകട്ടെ അല്ലെ? 2025 ആകുമ്പോൾ ഇതിലാവണം എന്നില്ലാന്ന് ഇതിന്റെ പ്രവർത്തനം നടത്തുകൊണ്ടിരിക്കുന്നു. ಬರುವ ಗ್ರಾಮೋತ್ಸವದ ಟೈಮಿಗೆ ಫುಲ್ ಎಲ್ಲ ಪೂರ್ಣವಾಗಿ ಇರಬಹುದು ಅಂತ ಒಂದು ಇಲ್ಲ. ಎಲ್ಲ ಚೇಂಜ್ ಅಲ್ಲ, ಎಷ್ಟೋ ವರ್ಷದಿಂದ ಇಲ್ಲದ ಈ ಕಾರ್ಯಕ್ರಮಗಳೆಲ್ಲ ನಡೀತಿರುವಾಗ ಎಲ್ಲರೂ ಇಲ್ಲಿ ಅವರ ಸಪೋರ್ಟು, ಅವರ ಅಷ್ಟು ಕಷ್ಟ ರಾತ್ರಿ ಹಗಲು ಕಷ್ಟಪಟ್ಟು ಮುಂದುವರಿಯುವುದಲ್ವಾ. ಕಣ್ಣೂರು ಗ್ರಾಮ ವಿಕಾಸ ವಿಭಾಗ ಸಂಯೋಜಕರಾದ ರಾಜೇಶ್ ಸರ್ ಇವರಿಗೂ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ನ ಪರವಾಗಿ ಧನ್ಯವಾದಗಳು. ಹಾಗೆಯೇ ಕೃಷ್ಣರಾಜ್ ಕಾಸರಗೋಡು ಜಿಲ್ಲಾ ಸಂಯೋಜಕರು ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಯೂಟ್ಯೂಬ್ ಡಿವೈನ್ ಮೀಡಿಯಾ ಚಾನೆಲ್ನ ಪರವಾಗಿ ಧನ್ಯವಾದಗಳನ್ನು.